ಸರ್ಕಾರಗಳನ್ನು ಆಳುತ್ತಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಮನುವಾದಿ ಪಕ್ಷಗಳು. ಪ್ರಚೋದನೆ ನೀಡುವುದು ಎಂಎಲ್ಎ ಎಂಪಿಗಳು. ಇವರ ಬೆಂಬಲವಿಲ್ಲದ ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಹಾಳಾಗಲು ಈ ಎರಡು ಪಕ್ಷಗಳೇ ಕಾರಣ ಎಂದು ಬಹುಜನ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆರೋಪಿಸಿದರು. ಅವರು ಇತ್ತೀಚೆಗೆ ಬಂಟ್ವಾಳದ ಕೊಲ್ತಮಜಲಿನಲ್ಲಿ ನಡೆದ ಹತ್ಯೆಗೆ ಬಲಿಯಾಗಿರುವ ಅಬ್ದುಲ್ ರೆಹಮಾನ್ ಅವರ ಮನೆಗೆ ಭೇಟಿ ನೀಡಿ ಹೆತ್ತವರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿ ನಂತರ ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಯಾವುದೇ ಜಾತಿ ಧರ್ಮವನ್ನ ನೋಡದೆ ಬಡವರಿಗೆ, ಅಸಹಾಯಕ ಕುಟುಂಬಗಳಿಗೆ ನೆರವಾಗುತ್ತಿದ್ದ ಅಬ್ದುಲ್ ರೆಹಮಾನ್ನನ್ನ ಧರ್ಮದ ಹೆಸರಿನಲ್ಲಿ ಕೊಲೆ ಮಾಡಿರುವುದು ಖಂಡನೀಯ. ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ಊರೆಂದು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಆದರೆ ಇಂದು ಕೋಮುಗಲಭೆ, ಕೊಲೆಗೆ ಹೆಸರುವಾಸಿಯಾಗುತ್ತಿರುವುದು ದುರಂತ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರಗಳು ವ್ಯರ್ಥವಾಗಿದೆ. ಇಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾಗಿದೆ. ಅದಕ್ಕಾಗಿ ಯಾರೇ ಧರ್ಮದ ಹೆಸರಿನಲ್ಲಿ ಪ್ರಚೋದನಾತ್ಮಕ ಹೇಳಿಕೆಯನ್ನ ನೀಡುತ್ತಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾನು ಇವತ್ತು ಆಗ್ರಹ ಮಾಡೋದೇನಂತಂದರೆ, ಮಂಗಳೂರು ಒಂದು ಶಿಕ್ಷಣಕ್ಕೆ, ಉಡುಪಿ ಮಂಗಳೂರು ಶಿಕ್ಷಣಕ್ಕೆ ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಬರ್ತಾರೆ. ಇಲ್ಲಿ ಉತ್ತಮವಾದಂಥ ಶಿಕ್ಷಣ ಸಿಗುತ್ತೆ ಅಂತೇಳಿ ಶಿಕ್ಷಣಕ್ಕೆ ಹೆಸರುವಾಸಿ ಆಗಬೇಕಾಗಿದ್ದಂಥ ಈ ಜಿಲ್ಲೆ ಇವತ್ತು ಕೋಮು ದಳ್ಳೂರಿಗೆ, ಕೊಲೆಗಳಿಗೆ, ಧರ್ಮದ ವಿಚಾರದಲ್ಲಿ ನಡೀತಕ್ಕಂಥ ಗಲಭೆಗಳಿಗೆ ಹೆಸರುವಾಸಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ದುರಂತ. ಮತ್ತು ಮಂಗಳೂರಿನ ಸಮಸ್ತ ಜನತೆಯ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದೇನಂತಂದರೆ, ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಬೇಕಾಗಿದೆ. ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ನೆಲೆಸಲಿಕ್ಕೋಸ್ಕರ ಯಾರೇ ಧರ್ಮದ ಆಧಾರದ ಮೇಲೆ ಜನರನ್ನು ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಅದು ಹಿಂದೂ ಆಗಿರಲಿ ಅಥವಾ ಮುಸಲ್ಮಾನರಾಗಿರಲಿ, ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲ ಅಂತೇಳಿದ್ರೆ ಇವತ್ತು ನಾವು ಏನು ಕೊಳತಮಜಲು ಗ್ರಾಮಕ್ಕೆ ಹೋಗಿ ಅಬ್ದುಲ್ ರೆಹಮಾನ್ ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಭಾಳ ದುಃಖ ಆಯಿತು ನಮಗೆ. ಅಬ್ದುಲ್ ರೆಹಮಾನ್ ತನ್ನ ಗ್ರಾಮದಲ್ಲಿ ಅಥವಾ ತಾನಿರೋ ಪರಿಸರದಲ್ಲಿ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ ಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಶ್ರೀಮಂತ ಕುಟುಂಬ ಅಲ್ಲ, ಅದು ಅತ್ಯಂತ ಕಡು ಬಡತನ ಹಿನ್ನೆಲೆಯಿಂದ ಇರ್ತಕ್ಕಂಥ ಕುಟುಂಬ. ಅವ್ರಿಗೆ ಯಾವುದೇ ರೀತಿಯಾದಂಥ ಜಮೀನಿಲ್ಲ. ವಾಸ್ತವವಾಗಿ ಆ ಕುಟುಂಬಕ್ಕೆ ಯಾವುದೇ ಜಮೀನಿಲ್ಲ. ಅವರು 2 ಪಿಕಪ್ ವೆಹಿಕಲ್ಗಳನ್ನ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಹೋಗಿದ್ದಾಗ ಅನೇಕ ಹಿಂದೂಗಳು ಸಂಘಟನೆಗಳಿಗೆ ಸಂಬಂಧಪಟ್ಟಂಥವರೆಲ್ಲ ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳ್ತಾ ಇದ್ರು. ಅಲ್ಲೇ ಗೊತ್ತಾಗುತ್ತೆ ಅವರೊಬ್ಬರು ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ವ್ಯಕ್ತಿ ಅಂತೇಳಿ. ಸೊ ಎರಡನೇದು, ಆ ಕುಟುಂಬದ ಅವರ ಪತ್ನಿ ಅಥವಾ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಇದೆರಡು ಬಹುಜನ್ ಸಮಾಜ್ ಪಾರ್ಟಿಯ ಒತ್ತಾಯ ಆಗಿದೆ. ಇನ್ನು ಇಡೀ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆನಲ್ಲಿ, ಇನ್ಕ್ಲೂಡಿಂಗ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಒಳಗೊಂಡಂತೆ ಯಾರ್ಯಾರು ಪ್ರಚೋದನಾಕಾರಿ ಭಾಷಣವನ್ನು ಮಾಡ್ತಾರೋ, ಗುಂಪುಗಳನ್ನು ಧರ್ಮದ ಹೆಸರಿನಲ್ಲಿ ಎತ್ತು ಕಟ್ತಾರೋ, ಅದು ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರಲಿ, ಅವ್ರ ಮೇಲೆ ಸೂಕ್ತವಾದಂಥ ಕಠಿಣ ಕಾನೂನು ಕ್ರಮ ಆಗಬೇಕು. ಅದರಲ್ಲಿ ಈಗ ಏನು 34 ಜನರನ್ನು ಮಂಗಳೂರು ಜಿಲ್ಲೆಯಿಂದ ಗಡೀಪಾರು ಮಾಡ್ತಕ್ಕಂಥ ತೀರ್ಮಾನವನ್ನು ಇಲ್ಲಿನ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ. ಬಹುಜನ್ ಸಮಾಜ್ ಪಾರ್ಟಿ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡುತ್ತೆ ಮತ್ತು ಸ್ವಾಗತ ಮಾಡುತ್ತೆ. ಬರೀ 34 ಜನ ಮಾತ್ರ ಅಲ್ಲ, ಇಲ್ಲಿಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ 100 ಜನರನ್ನ ಗಡೀಪಾರು ಮಾಡಿದ್ರು ಕೂಡ ಇಲ್ಲಿಯ ಜನ ಅದನ್ನು ಸ್ವಾಗತಿಸಬೇಕು. ಯಾಕೆಂದರೆ ಕೆಲವು ವ್ಯಕ್ತಿಗಳ ರಾಜಕೀಯ, ಲಕ್ಷಾಂತರ ಜನರ ಬದುಕು ಸೌಹಾರ್ದಯುತವಾಗಿ ನಡೀಬೇಕು, ಅವರಿಗೆ ಉದ್ಯೋಗ ಸಿಗಬೇಕು, ಅವರ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕಂತಂದರೆ ಇಲ್ಲಿರ್ತಕ್ಕಂಥ ಧರ್ಮಾಧಾರಿತ ಏನು ಗುಂಪುಗಾರಿಕೆ ಇರ್ಬೋದು, ಧರ್ಮಾಧಾರಿತ ಪ್ರಚೋದನೆಗಳಿರ್ಬೋದು, ಧರ್ಮಾಧಾರಿತ ಗಲಭೆಗಳಿರ್ಬೋದು, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ಹಾಗಾಗಿ ಈ ರಾಜಕೀಯ ಪ್ರೇರಿತ ಧರ್ಮಾಧಾರಿತ ಗಲಭೆಗಳನ್ನು ಸರ್ಕಾರ ಕಠಿಣವಾಗಿ ನಿಯಂತ್ರಣ ಮಾಡಬೇಕು. ಇಲ್ಲಿಯ ಸೌಹಾರ್ದತೆ ಸೃಷ್ಟಿಯಾಗೋವರೆಗೆ ಇಲ್ಲಿರ್ತಕ್ಕಂಥ ಯಾವುದೇ ಪೊಲೀಸ್ ಅಧಿಕಾರಿಗಳನ್ನು, ಅದರಲ್ಲೂ ಕಮಿಷನ್ ಮತ್ತು SP ಅಂತ ಅಧಿಕಾರಿಗಳನ್ನು ಯಾವ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಬಾರ್ದು. ಯಾಕೆಂದರೆ ಈ ಹಿಂದೆ ಸುದೀಪ್ ಕುಮಾರ್ ರೆಡ್ಡಿ ಮಂಗಳೂರು SP ಆಗಿ ಬಂದಾಗ ಕೇವಲ 1 ವರ್ಷ ಕೇವಲ 5-6 ತಿಂಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದು. ಅದು ನಮ್ಮ ಗಮನದಲ್ಲಿದೆ. ಸೊ ಖಡಕ್ ಅಧಿಕಾರಿಗಳ
ಮನೋಬಲವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇಲ್ಲಿ ಎಲ್ಲದಕ್ಕಿಂತ ಮೀರಿದು, ಯಾವ ಧರ್ಮಕ್ಕಿಂತ ಮೀರಿದಂಥದ್ದು ಮಾನವ ಧರ್ಮ. ಪ್ರತಿಯೊಬ್ಬ ವ್ಯಕ್ತಿಯು ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ವಾತಾವರಣನೇ ಮುಖ್ಯ. ಸೊ ಹಾಗಾಗಿ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಯಾವುದೇ ದುಷ್ಟಶಕ್ತಿಯನ್ನು, ಯಾವುದೇ ಜಾತಿವಾದಿ ಶಕ್ತಿಯನ್ನು, ಯಾವುದೇ ಧರ್ಮವಾದಿ ಶಕ್ತಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಇಲ್ಲಿ ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ, ಇಷ್ಟು ವರ್ಷ ಏನು ಕಳೆದ 30-40 ವರ್ಷಗಳಿಂದ ನಾನು ಕೇಳ್ಪಟ್ಟೆ 74-75 ಇಸ್ವಿಯಿಂದ ಇಲ್ಲಿ ಒಂದು ರೀತಿ ಕೋಮು ಪ್ರಚೋದನೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂತೇಳಿ, ಅದರಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ ಆತ ಸರ್ವಿಸಿಂದ ಆಚೆ ಬಂದ ಮೇಲೆ ಇಲ್ಲಿ ಧರ್ಮಾಧಾರಿತ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ ಮೇಲೆ ನಿರಂತರವಾಗಿ ಇಲ್ಲಿ ಗಲಭೆಗಳು ನಡೀತಾ ಇದೆ ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಫಸ್ಟ್ ಟೈಮ್ ನನಗನ್ಸುತ್ತೆ ಪ್ರಭಾಕರ್ ಭಟ್ ಮೇಲೆ ನಿನ್ನೆ FIR ಆಗಿದೆ. ದುರಂತ ಏನಂತಂದರೆ ಕೋರ್ಟು ಇಮಿಡಿಯೇಟ್ ಆಗಿ ಬೇಲ್ ಕೂಡ ಕೊಟ್ಟಿಲ್ಲ. ಸೊ ಸರ್ಕಾರ ಅಥವಾ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥ ಅಡ್ವೊಕೇಟ್ ಜನರಲ್ ಸರ್ಕಾರಕ್ಕೆ ಕೋರ್ಟ್ಗೆ ಮನವಿ ಮಾಡಿಕೊಡ್ಬೇಕು. ಈ ರೀತಿಯ ವ್ಯಕ್ತಿ, ಅದು ಪ್ರಭಾಕರ್ ಭಟ್ ಆಗ್ಬೋದು ಅಂತ ಯಾರೇ ಆಗಿರ್ಬೋದು, ಅವ್ರು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ನಮಗೆ ಅದರಲ್ಲಿ ಯಾವುದೇ ಭೇದ ಇಲ್ಲ. ಯಾರು ಸಮಾಜದಲ್ಲಿ ಗಲಭೆಗೆ ಕಾರಣರಾಗ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಮತ್ತು ಸಾಧ್ಯ ಆದರೆ ಅತ್ಯಂತ ಅಪಾಯಕಾರಿಯಾಗಿ ಇರೋವಂಥ ಕೋಮು ಕ್ರಿಮಿಗಳನ್ನ ಎನ್ಕೌಂಟರ್ ಕೂಡ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್, ಪ್ರಧಾನ ಕಾರ್ಯದರ್ಶಿಗಳಾದ KT ರಾಧಾಕೃಷ್ಣ, ಕಾಂತಪ್ಪ ಆಲಂಕಾರು, ಕಾರ್ಯದರ್ಶಿ ಜಾಕಿರ್ ಅಲಿ ಖಾನ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಗೋಪಾಲ್ ಗುಟ್ಟೂರು, ಮುಖಂಡರಾದ ಶ್ರೀನಿವಾಸ್, ನಾರಾಯಣ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.